ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮೊಕ್ರ ಸೇತುವೆಯ ಬೇಡಿಕೆಯ ಬಳಿಕ ಊರಿನವರೇ ಹಣ ಸಂಗ್ರಹಿಸಿ ಕಾಲು ಸೇತುವೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ರು. ಈ ಬಳಿಕ ಸುಳ್ಯಪೇಟೆಯ ಸನಿಹವೇ ಸೇತುವೆಯೂ ಇಲ್ಲದೆ ರಸ್ತೆಯೂ ಇಲ್ಲದೆ ಕಾಲಿನ ಮೂಳೆ ಮುರಿತಕ್ಕೆ ಒಳಗಾದ ಮಹಿಳೆಯನ್ನ ಹೊತ್ತುಕೊಂಡೇ ಹೊಳೆ ದಾಟಿಸಿದ ವಿಡಿಯೋ ವೈರಲ್ ಆಗಿದೆ. ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮದ ಮರಸಂಕ ಎಂಬಲ್ಲಿ ಮಹಿಳೆಯನ್ನ ಸ್ಟ್ರೆಚರ್ ಅಲ್ಲಿ ಹೊತ್ತುಕೊಂಡು ಹೊಳೆಯಲ್ಲಿ ಸಾಗಿಸಿದ್ದಾರೆ. ಮನೆಯಲ್ಲೇ ಕಾಲು ಜಾರಿ ಬಿದ್ದು ಕಾಲಿನ ಮೂಳೆ ಮುರಿತಗೊಂಡಿದ್ದ ದೇವಕಿ ಎಂಬ ಮಹಿಳೆಯನ್ನ ಸ್ಟ್ರೆಚರ್ ಅಲ್ಲಿ ಹೊತ್ತುಕೊಂಡು ಮಳೆ ನೀರು ತುಂಬಿರುವ ಹೊಳೆಯಲ್ಲಿ ನಡೆದುಕೊಂಡೇ ಹೋಗಿ 108ರಲ್ಲಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ವಿಡಿಯೋ ವೈರಲ್ ಆಗಿದೆ. ಪೈಶ್ವಿನಿ ನದಿಗೆ ಸೇರಿರುವ ಈ ಹೊಳೆಯಲ್ಲಿ ಭಾರೀ ಮಳೆ ಬರುತ್ತಿರುವಾಗ ನೀರು ಅಪಾಯದ ಮಟ್ಟ ತಲುಪಿದಾಗ ಕಳೆದ ವರ್ಷ ಗರ್ಭಿಣಿ ಹೆಂಗಸನ್ನ ಹೊತ್ತುಕೊಂಡು ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಜಾಲ್ಸೂರಿನ ಮರಸಂಕ ಎಂಬಲ್ಲಿ 9 ಮನೆಗಳಿದ್ದು ಸುಮಾರು 50 ಜನ ವಾಸಿಸುತ್ತಿದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ ಹೊಳೆ ದಾಟಿ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇದೆ. ರಸ್ತೆ ಮಾಡಿಕೊಡುತ್ತೇವೆ ಎಂಬ ಇಲ್ಲಿನ ಜನಪ್ರತಿನಿಧಿಗಳ ಭರವಸೆ ಮಾತ್ರ ಮೊಗ್ರ ಹಾಗೂ ಜಾಲ್ಸೂರಿನಲ್ಲಿ ಕಳೆದ 10-15 ವರ್ಷಗಳಿಂದ ಕೇಳಿ ಬರುತ್ತಲೇ ಇದೆ ಎನ್ನುತ್ತಾರೆ ಗ್ರಾಮಸ್ಥರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.